ಬ್ಲಾಕ್ ವೈಟ್ ಬಳಿಕ ಇದೀಗ ಯೆಲ್ಲೋ ಫಂಗಸ್ ಪ್ರಕರಣಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇದು ಉಲ್ಬಣವಾಗದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರೋನಾದಂತೆ ಫಂಗಸ್ಗಳ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತ್ ಹಾಗೂ ವಿಮಾ ಯೋಜನೆಗೆ ಒಳಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಫಂಗಸ್ನ ಚಿಕಿತ್ಸೆಗೆ ಅಗತ್ಯವಾದ ಆಂಫೋಟೆರಿಸಿನ್ ಬಿ ಔಷಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲೂ ಕೊರತೆ ಇದೆ. ಮಂಗಳೂರು ನಗರದ ಆಸ್ಪತ್ರೆಯ ವೈದ್ಯರು ಈ ಸೋಂಕಿನ ಚಿಕಿತ್ಸೆಗೆ ತಮ್ಮ ಬಳಿ ಔಷಧಿ ಇಲ್ಲ ಎಂದು ಕೈಚೆಲ್ಲುತ್ತಿದ್ದಾರೆ. ತನಗೂ ಈ ಫಂಗಸ್ನ ಸೋಂಕಿತ ಮಹಿಳೆಯೊಬ್ಬರ ಮನೆಯವರು ಕರೆ ಮಾಡಿ ಔಷಧಿ ಒದಗಿಸುವಂತೆ ಕೋರಿಕೊಂಡಿರುವುದು ಅಪಾಯದ ಸೂಚನೆಯನ್ನ ನೀಡಿದೆ. ಕೊರತೆಯಾಗದಂತೆ ಕ್ರಮ ವಹಿಸುವುದು ಸರ್ಕಾರದ ಹೊಣೆಗಾರಿಕೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಅವರು ಹೇಳಿದರು. ಕೊರೋನಾ ಮಹಾಮಾರಿಯ ಬೆನ್ನಲ್ಲೇ ಬ್ಲಾಕ್ ಫಂಗಸ್ ಬಹಳ ಗಂಭೀರವಾಗಿ ರೋಗ ಹಬ್ತಾ ಇದೆ. ಈಗಾಗಲೇ ಸರ್ಕಾರ ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. 20ಕ್ಕಿಂತಲೂ ಹೆಚ್ಚು ಜನ ಸತ್ತಿದ್ದಾರೆ. ಇವತ್ತು ಸರ್ಕಾರ ಒಂದು ಸಜೀವ ಸರ್ಕಾರ ಆ ರೋಗಿಗಳಿಗೆ ಔಷಧಿಯನ್ನು ನೀಡಬೇಕು, ಧರ್ಮಾರ್ಥ ಔಷಧಿ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದೆ. ಇವತ್ತು ಮಂಗಳೂರು ಸೇರಿದಂತೆ ಬೆಂಗಳೂರು ಬೇರೆ ಜಿಲ್ಲೆಯಲ್ಲಿ ಈ ಸೋಂಕು ಕಾಣಿಸಿಕೊಂಡಿದೆ. ಮದ್ದು ಇಲ್ಲ, ಇಂಜೆಕ್ಷನ್. ಡಾಕ್ಟರ್ ಹತ್ರ ಹೋದರೆ ಈ ಪ್ರಕರಣ ಆಸ್ಪತ್ರೆಯಲ್ಲಿ ಈ ಇಂಜೆಕ್ಷನ್ ಆಂಫೋಟೆರಿಸಿನ್ ಬಿ ಅಂತೇಳಿ ಇಂಜೆಕ್ಷನ್ ಇದನ್ನು ತರಿಸ್ಕೊಟ್ರೆ ನಾವು ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳ್ತಾರೆ. ನನಗೂ ಒಬ್ಬರು ಫೋನ್ ಮಾಡಿದ್ರು, ಮೆಡಿಸಿನ್ ಸಿಗ್ತಾ ಇಲ್ಲ ಸರ್, ಏನು ಮಾಡೋದು? ಅವರ ಮನೆಯವರು. ನಾನು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಲ್ಲಿ ಮಾತಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಔಷಧಿ ಇಲ್ಲ, ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಕೂಡ ಸಿಗ್ತಾ ಇಲ್ಲ. ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾದ ವಿಚಾರ. ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇನ್ನು ಕೊರೋನಾ ನಿಯಂತ್ರಣದ ಹಿನ್ನೆಲೆಯಲ್ಲಿ ಸರ್ಕಾರದ ಕಠಿಣ ನಿಯಮಗಳು, ಲಾಕ್ಡೌನ್, ಖರೀದಿಗೆ ಸಮಯಾವಕಾಶದ ಅವಧಿ ಅಸಮರ್ಪಕವಾಗಿದೆ. ಜನರು ಬೀದಿಗೆ ಬಾರದಂತೆ ಮಾಡಬೇಕಾದ್ರೆ ಸಂಪೂರ್ಣ ಲಾಕ್ಡೌನ್ ಮಾಡಿ ಅಗತ್ಯ ವಸ್ತುಗಳ ಕಿಟ್ಗಳನ್ನು ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಎಂದು ಅವರು ಹೇಳಿದರು. ಇದು ಕಡ್ಡಾಯ ಜನತಾ ಕರ್ಫ್ಯೂ ತರ ಬಂದು, ಇದು ಕಠಿಣವಾದ ಕರ್ಫ್ಯೂ ತರ ಬಂದು, ಇದು ಈ ತರ ಹೇಳ್ತಾ ಇವತ್ತು ಜನರು ಬೀದಿಗೆ ಬರ್ತಕ್ಕಂಥ ಆಗ್ತಾ ಇದೆ. ಬಹುಶಃ ಜನರು ಬೀದಿಗೆ ಬರದಂತೆ ನೋಡಿಕೊಳ್ತಕ್ಕಂಥದ್ದು ಬಹುಶಃ ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಂದೇ ಅವಧಿಗೆ ಒಂದು ಲಾಕ್ಡೌನ್ ಮಾಡಿ ಪ್ರತಿ ಮನೆ ಕೂಡ ಕಿಟ್ಟನ್ನು ತಲುಪಿಸ್ತಕ್ಕಂಥದ್ದು ಮತ್ತು ವಲಸೆ ಕಾರ್ಮಿಕರು ನಮ್ಮ ಜಿಲ್ಲೆಯನ್ನು ಹೋಗದಂತೆ ಗಂಜಿ ಕೇಂದ್ರವನ್ನು ಪ್ರತಿ ಪಂಚಾಯತ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾದ ಪ್ರಕ್ರಿಯೆ ಅಂತ ನಾನು ಹೇಳಲಿಕ್ಕೆ. ಇದು ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಹರಿನಾಥ್ ಅಪ್ಪಿ, ಭಾಸ್ಕರ್ ಕೆ, ನವೀನ್ ಟಿಸೋಸಾ, ವಿಶ್ವಾಸ್ ಕುಮಾರ್, ಗಣೇಶ್ ಪೂಜಾರಿ, ಸದಾಶಿವ ಬುಳ್ಳಾಲ್, ಸುರೇಂದ್ರ ಕಾಂಪ್ಲಿ, ಪ್ರಕಾಶ್ ಸಾಲ್ಯನ್, ಶುಭೋದಯ ಆಳ್ವ, ಶಬೀರ್, ಮುಸ್ತಫಾ, ಆರಿಫ್, ನಜೀರ್ ಬಚಾಲ್ ಉಪಸ್ಥಿತರಿದ್ದರು.